ದೋಣಿ ಮಗುಚಿ ಬಿದ್ದು ಓರ್ವ ವಿದ್ಯಾರ್ಥಿನಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿ ಇನ್ನಿಬ್ಬರು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಉಳ್ಳಾಲ ಠಾಣಾ ವ್ಯಾಪ್ತಿಯ ಉಳ್ಳಾಲದ ಉಳಿಯ ಹೊಯ್ಗೆ ಎಂಬಲ್ಲಿ ಸಂಭವಿಸಿದೆ. ಸ್ಥಳೀಯರು ಸೇರಿ 5 ವಿದ್ಯಾರ್ಥಿನಿಯರನ್ನು ರಕ್ಷಿಸಿದ್ದಾರೆ. ಮಿಯಾಪದವು ನಿವಾಸಿ ರೆನಿಟಾ ಮೃತ ವಿದ್ಯಾರ್ಥಿನಿ. ಮಿಲಾಗ್ರಿಸ್ ಕಾಲೇಜಿನಲ್ಲಿ ಕಾಮರ್ಸ್ ವಿಭಾಗದ ಅಂತಿಮ ಪದವಿಯ ವಿದ್ಯಾರ್ಥಿನಿಯಾಗಿದ್ದಳು. ತೊಕ್ಕೊಟ್ಟು ಚರ್ಚ್ ವಾರ್ಷಿಕೋತ್ಸವ ಪ್ರಯುಕ್ತ ಉಳಿಯ ಹೊಯ್ಗೆಯಲ್ಲಿರುವ ಜಾರ್ಜ್ ಎಂಬುವರ ಮನೆಗೆ ಅವರ ಮಕ್ಕಳ ಸಹಪಾಠಿ 5 ವಿದ್ಯಾರ್ಥಿನಿಯರು ಅತಿಥಿಯಾಗಿ ಆಗಮಿಸಿದ್ರು. ಮಧ್ಯಾಹ್ನ ಊಟ ಮುಗಿಸಿದ ವಿದ್ಯಾರ್ಥಿನಿಯರು ಜಾರ್ಜ್ ಅವರಲ್ಲಿ ದೋಣಿ ವಿಹಾರ ನಡೆಸುವಂತೆ ಕೋರಿದ್ದು, ಅದರಂತೆ ಅವರ ಮಗಳು ಸೇರಿದಂತೆ 5 ವಿದ್ಯಾರ್ಥಿನಿಯರನ್ನು ಜಾರ್ಜ್ ದೋಣಿ ಮೂಲಕ ನೇತ್ರಾವತಿ ನದಿ ತೀರದಲ್ಲಿ ಸುತ್ತಾಡಿಸಲು ತೆರಳಿದ್ರು. ದಡದಿಂದ ಕೆಲ ಮೀಟರ್ ದೂರದಲ್ಲಿ ದೋಣಿ ಸಾಗುತ್ತಿದ್ದಂತೆ ಜೋರಾಗಿ ಬೀಸುತ್ತಿದ್ದ ಗಾಳಿಗೆ ಮಗುಚಿ ಬಿದ್ದಿದೆ. ಪರಿಣಾಮ ಜಾರ್ಜ್ ಸೇರಿದಂತೆ 6 ಮಂದಿ ವಿದ್ಯಾರ್ಥಿನಿಯರು ನೀರಿಗೆ ಬಿದ್ದಿದ್ದಾರೆ. ಇದನ್ನು ಕಂಡ ಸ್ಥಳೀಯ ನಿವಾಸಿ ಮಾರ್ಟಿನ್, ಡೇವಿಡ್ ಹಾಗೂ ಇತರರು ಈಜಿ ದೋಣಿಯತ್ತ ಸಾಗಿ ಮೊದಲಿಗೆ 3 ಮತ್ತು ಇನ್ನಿಬ್ಬರನ್ನು ದಡ ಸೇರಿಸಿದ್ದಾರೆ. ಆದರೆ ರೆನಿಟಾ ಸೇರಿದಂತೆ ಇಬ್ಬರು ಆಳವಾಗಿ ಮುಳುಗಿದ್ದರಿಂದ ದಡ ಸೇರಿಸುವಾಗ ಗಂಭೀರ ಸ್ಥಿತಿಯಲ್ಲಿದ್ದರು. ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆ ರೆನಿಟಾ ಸಾವನ್ನಪ್ಪಿದ್ದಾಳೆ. ಜಾರ್ಜ್ ಅವರು ದೋಣಿ ಮಗುಚಿ ಬೀಳುತ್ತಿದ್ದಂತೆ ನೀರಿನಲ್ಲಿ ಈಜುತ್ತಲೇ ದಡ ಸೇರಿದ್ದಾರೆ. ಗಂಭೀರ ಸ್ಥಿತಿಯಲ್ಲಿ ಇಬ್ಬರನ್ನು ಕಂಕನಾಡಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚೇತರಿಸಿಕೊಳ್ಳುತ್ತಿರುವುದಾಗಿ ಸ್ಥಳೀಯರು ಮಾಹಿತಿಯನ್ನ ನೀಡಿದ್ದಾರೆ. ಮಕ್ಕಳು ಮತ್ತೆ ಅವರ ದೋಣಿಯ ಓನರ್ ಇದ್ದರು. ದೋಣಿ ಪಲ್ಟಿ ಆಯಿತು. ನಾನು ಮನೆಯಲ್ಲಿ ನೋಡುವಾಗ ಆ ಟೈಮಲ್ಲಿ ಮನೆಯಲ್ಲಿ ಬೊಬ್ಬೆ ಆಗ್ತಾರೆ, ಏನೊಂದು ದೋಣಿ ಪಲ್ಟಿ ಆಗಿದೆ, ಓಡು ಅಂತ. ಆ ಟೈಮ್ನಲ್ಲಿ ನಾನು ಓಡಿ ಹೋಗಿದೆ. ಆವಾಗ 6 ಜನ ಮಕ್ಕಳಿದ್ದರು. ಅದರಲ್ಲಿ 3 ಸೀರಿಯಸ್ ಪೊಸಿಷನಲ್ಲಿದ್ದರು. ಅಷ್ಟು ಹೊತ್ತಿಗೆ ನಮ್ಮ ಅಲ್ಲಿಯೇ ಪಕ್ಕದಿಂದ ಒಂದು ದೋಣಿ ಬಂತು ರಕ್ಷಣೆಗೆ. ತುಂಬ ಜನ ಸೇರಿದರು ಆ ಟೈಮಲ್ಲಿ. ನಾನು ಇಬ್ಬರನ್ನು ಬಚಾವ್ ಮಾಡಿದೆ. ಅಷ್ಟು ಹೊತ್ತಿಗೆ ಒಂದು ಮಗು ಮೇಲೆ ಕೆಳಗೆ ಹೋಗ್ತಾ ಇತ್ತು. ಇಬ್ಬರನ್ನು ನನಗೆ ಕೈ ಬಿಡಲಿಲ್ಲ. ಒಂದು ಗಾಳಿ ಇದ್ದ ಕಾರಣ ನನಗೆ ಇದು ಸಹ ಮತ್ತೊಂದು ದೋಣಿಗೆ ಬಚಾವ್ ಮಾಡಲಿಕ್ಕೆ ಇದು ಆಗಲಿಲ್ಲ. ಅಷ್ಟೊತ್ತಿಗೆ ಆ ಮಗು ಕೆಳಗೆ ಹೋಯಿತು. ಮತ್ತು ಇವರು ಹೇಳ್ತಾರೆ, ಒಂದು ಮಗು ನಮ್ಮದೊಂದು ಫ್ರೆಂಡ್ ಕೆಳಗೆ ಹೋದರು, ಅವರನ್ನು ಬಚಾವ್ ಮಾಡಿ ಅಂತ. ಅಷ್ಟೊತ್ತು ಮುಳುಗಿ ನಾನು ತೆಗೆದೆ ಆ ಮಗುವನ್ನು. ಮತ್ತು ಒಂದು ಮಗುವನ್ನು ನಾವು ಅವಾಗಲೇ ಉಳ್ಳಾಲ ಆಸ್ಪತ್ರೆಗೆ ಕೊಂಡೋಗಿದ್ದೆವು. ಮತ್ತೊಂದು ಕಂಕನಾಡಿಗೆ ಕೊಂಡು ಹೋದರು. ಕಂಕನಾಡಿಗೆಲ್ಲೂ ಕೊಂಡು ಹೋದರು ಸಿಕ್ಕಿದ ಗಾಡಿಯಲ್ಲಿ.